ದರ್ಶನ್ ಸರ್ ನಿನ್ನೆ ಮಾತಾಡಿದ್ರು ಸಿನಿಮಾ ಬಗ್ಗೆ ಬೈಕ್ ಕೊಟ್ಟು. ಸೊ ನಿಮ್ಮ ಜರ್ನಿಯಲ್ಲಿ ಅವ್ರ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಸೊ ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಅದ್ರ ಬಗ್ಗೆ ಸರ್ ಅವ್ರು ಮೊದಲಿಂದ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಇಸ್ ಲೈಕ್ ಮೈ ಬ್ರದರ್. ನಿಜ ಹೇಳ್ಬೇಕಂದ್ರೆ ಪ್ರೇಮ ಪೂಜೆ ಆಡಿಯೋ ಲಾಂಚು ಅವರಿಂದನೇ ಮಾಡಿಸ್ಬೇಕು ಅಂತ ನಾವು ಅನ್ಕೊಂಡಿದ್ವಿ, ತುಂಬಾ ದೊಡ್ಡ ಇವೆಂಟ್ ಮಾಡಿ. ಅನ್ಫಾರ್ಚುನೇಟ್ಲಿ ಕೋವಿಡ್ ಲಾಕ್ಡೌನ್ ಆಗಿದ್ರಿಂದ ಅದನ್ನ ನಾವು ಮಾಡಿಸೋದಕ್ಕಾಗಲಿಲ್ಲ. ಹಾಗಾಗಿ ಆಡಿಯೋ ಆಲ್ಬಮ್ ಅಂತ ನಮ್ಗೆ ಮಾಡಿಕೊಡಿ, ಒಂದು ಲಾಂಚ್ ಮಾಡಿಕೊಡಿ ಅಂದಾಗ ಬಹಳ ಪ್ರೀತಿಯಿಂದ ಮನೆ ಕರ್ಸ್ಕೊಂಡು ನಮ್ಮ ಸಿನಿಮಾ ಬಗ್ಗೆ ಮಾತಾಡಿ ಆಡಿಯೋ ಆಲ್ಬಮ್ನ ಲಾಂಚ್ ಮಾಡ್ಕೊಂಡಿದ್ದಾರೆ. ದರ್ಶನ್ ಸರ್ ಈ ಸಿನಿಮಾ ತೋರಿಸಿದ್ರಲ್ಲ, ಪ್ಲಾನ್ ಇದೆ ಸರ್ ನೆಕ್ಸ್ಟ್ ತೋರಿಸೋದಕ್ಕೆ? ಇಲ್ಲ, ಇನ್ನೂ ತೋರಿಸಿಲ್ಲ ಸರ್. ಅವ್ರಿಗೆ ಅಂತ ಒಂದು ಸ್ಪೆಷಲ್ ಶೋ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಸಿನಿಮಾ ರಿಲೀಸ್ ಆದ್ಮೇಲೆ ಅವ್ರಿಗೆ ಅಂತ ಒಂದು ಸ್ಪೆಷಲ್ ಶೋ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.